ನನಗೊಂದು ಮುಸಂಬೆ ಜ್ಯೂಸು, ಇವರಿಗೊಂದು ಚಿಕ್ಕು, ಅವ್ರಿಗೆ ಸ್ಟ್ರಾಬೆರಿ. ಆಯ್ತಾಯ್ತಾಯ್ತು, ಮುಸುಂಬಿ ಚಿಕ್ಕು ಸ್ಟ್ರಾಬೆರಿ. ಓಕೆ. ಅಂಜಲ್ ಶೇಕ್, ಪಾನಿಪುರಿ ಜ್ಯೂಸು, ಪೈನಾಪಲ್. ಅಣ್ಣ, ಇಲ್ಲಿ ಒಳ್ಳೆ ಜ್ಯೂಸ್ ಎಲ್ಲಿ ಸಿಗ್ತದೆ? ಅಲ್ಲ, ಬೇಜಾರು ಮಾಡ್ಕೋಬೇಡಿ, ಗೊತ್ತಿಲ್ಲ ಆದ್ರೆ ಪರವಾಗಿಲ್ಲ. 3 ಕಾಸು ಇದೆಂತ ವೈನ್ ಶಾಪ? ಮಚ್ಚ, ಯಾಕೆ ತುಂಬಾ ಡಲ್ ಆಗಿದ್ಯಾ? ಕಂಪನಿಯಲ್ಲಿ ಕೆಲಸದಿಂದ ತೆಗೆದು ಬಿಟ್ರು ಮಚ್ಚ. ಹೌದಾ? ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಲ್ಲ, ಏನಾಯ್ತು? ಮ್ಯಾನೇಜರ್ ಹತ್ರ ಕೇಳಿದೆ ಮಚ್ಚ, ಇರೋ ಬರೋ ಕೆಲಸ ಎಲ್ಲ ನಮ್ಗೆ ಕೊಟ್ಟು ಬಿಟ್ರೆ ನೀನೇನ್ ಕಿತ್ತಾಗ್ತೀಯಾ ಅಂತ. ಬೇಡ. ಎಂತ ನೆಟ್ವರ್ಕ್ ಇಲ್ಲ? ಬಾ. ಎಷ್ಟು ನಡಿಬೇಕು ಮಾರ, ಸಾಕಾಯ್ತು. ಇಲ್ಲಿ ಸಿಗ್ತದೆ ನೋಡು. ಹಾ, ನಿಮ್ಮ ಯೋಜನೆಯ ಮಾನ್ಯತೆ ಅವಧಿ ಮುಗಿದಿದೆ. ಸೇವೆಗಳನ್ನು ಮುಂದುವರಿಸಲು ತಕ್ಷಣ ರೀಚಾರ್ಜ್ ಮಾಡಿ. இதே அழுத்தம் அழுத்தம், இதே அழைப்பு அழைப்பு, வாழ்வின் எல்லை வரை. ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ಸಣ್ಣ. ಅಣ್ಣ, ನನಗೆ ಬೈಕ್ ಕಲಿಸು. ಬೈಕ್? ಎಂತ ಬೈಕ್? ಬೈಕಲ್ಲಿಯೋ ಪ್ರಯಾಣ ನಿಂದು? ಚಿಕ್ಕವನ ನೀನು? ಹೋಗ್. One eternity later. ಎಂತ ತಿನ್ನುವ ಪ್ರಯಾಣ ನಿಂದು? ದೊಡ್ಡವನಲ್ಲ ನೀನು, ಕೊಡು.